ಬೆಂಗಳೂರಿನ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಉಪನ್ಯಾಸಕರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಜನವರಿ 8ರಂದು ಯಶಸ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಆತ್ಮಹತ್ಯೆಗೆ ಉಪನ್ಯಾಸಕರ ಕಿರುಕುಳವೇ ಕಾರಣ ಅಂತ ಯಶಸ್ವಿನಿ ಕುಟುಂಬಸ್ಥರು ಮತ್ತು ಆಕೆಯ ಸಹಪಾಠಿಗಳು ಆರೋಪಿಸಿದರು. ಕಾಲೇಜು ಅಧ್ಯಾಪಕರ ಜನಾಂಗೀಯ ನಿಂದನೆ ಮತ್ತು ಕಿರುಕುಳವೇ ಸಾವಿಗೆ ಕಾರಣ ಅಂತ ಪ್ರಾಂಶುಪಾಲರು ಸೇರಿದಂತೆ 5 ವಿರುದ್ಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆಯೇ ಇದೀಗ ಕಾಲೇಜಿನ ಆಡಳಿತ ಮಂಡಳಿ 6 ಉಪನ್ಯಾಸಕರನ್ನ ಕೆಲಸದಿಂದ ವಜಾ ಮಾಡಿದೆ. ಓಎಂಆರ್ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಭಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ, ಡಾಕ್ಟರ್ ಅಲ್ಭಾರನ್ನ ವಜಾಗೊಳಿಸಲಾಗಿದೆ. ಸಹಪಾಠಿಗಳ ಮುಂದೆ ಯಶಸ್ವಿನಿಯ ಮೈಬಣ್ಣ, ಡ್ರೆಸ್ ಬಗ್ಗೆ ನಿಂದನೆ ಆರೋಪ ಉಪನ್ಯಾಸಕರ ಮೇಲೆ ಕೇಳಿಬಂದಿದೆ. ಒಂದು ದಿನ ಕಣ್ಣು ನೋವೆಂದು ರಜೆ ಹಾಕಿದ್ದಕ್ಕೆ ಸೆಮಿನಾರ್ ರೇಡಿಯೋಲಜಿ ಕೇಸ್ ನೀಡದೆ ಆಕೆಯನ್ನ ನಿಂದಿಸಲಾಗಿತ್ತು ಎನ್ನಲಾಗಿದೆ. ಇದೇ ವಿಚಾರದಿಂದಲೇ ಯಶಸ್ವಿನಿ ಆತ್ಮಹತ್ಯೆಯ ದಾರಿ ಹಿಡಿತ್ತು ಎಂಬುದಾಗಿ ಆಕೆಯ ಪೋಷಕರು, ಸಹಪಾಠಿಗಳು ಪ್ರತಿಭಟನೆ ನಡೆಸಿದರು.